ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರೆದಿದೆ ಭಾರೀ ಮಳೆ. ಕೃಷ್ಣಾ ನದಿಗೆ ಹರಿದು ಬರ್ತಿದೆ ಅಪಾರ ಪ್ರಮಾಣದ ನೀರು. ಅಂದಾಜು 65,000 ಕ್ಯೂಸೆಕ್ಸ್ ನೀರಿನ ಒಳಹರಿವಿದೆ. ನದಿ ಪಾತ್ರದಲ್ಲಿ ಜನರಲ್ಲಿ ಪ್ರವಾಹ ಉಂಟಾಗುವ ಭೀತಿ ಇದೆ. ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿದೆ. ಕಬ್ಬು ಬೆಳೆಗಳಿಗೆ ಬಹಳಷ್ಟು ತೊಂದರೆಯಾಗಿದೆ. ಈಗ ಮಹಾರಾಷ್ಟ್ರದಾಗ ಧಾರಾಕಾರ ಮಳೆ ಸುರಿಕೈತಿ. ಮತ್ತು ಚಿಕ್ಕೋಡಿ ವಿಭಾಗದಲ್ಲಿ ಎಲ್ಲ ಕೆಳಹಂತ ಸೇತುವೆಗಳು ಮುಳುಗಿದಾವೆ. ದೂಧಗಂಗಾ, ವೇದಗಂಗಾ, ಪಂಚಗಂಗಾ ಇವು ನದಿಗಳು ಉಕ್ಕಿ ಹರಿಕಿದಾವೆ. ಅದರಿಂದ ಕೆಲಸ ಎಲ್ಲ ಆ ಕಡೆಗಳು ದಾರಿಗಳೆಲ್ಲ ಬಂದಾಗಿದಾವೆ. ಈಗ ಕೃಷ್ಣಾ ನದಿ ನಿನ್ನಿಂದ 4 ಅಡಿ ನೀರು ಹೆಚ್ಚಾಗಿದಾವೆ ರೀ. ಪ್ರವಾಹ ಬರೋ ಚಾನ್ಸಸ್ ಐತಿ. ಆದರೆ ಇನ್ನೂ ತನಕ ಯಾವ ಅಧಿಕಾರಿಗಳು ನದಿ ತೀರದ ಗ್ರಾಮಗಳಿಗೆ ಭೇಟಿ ಕೊಟ್ಟಿಲ್ಲ. ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ ಒಳ್ಳೆ ಇನ್ನೂ ತನಕ ಭೇಟಿ ಯಾವ ಜನಪ್ರತಿನಿಧಿಗಳು ಸಹ ಕೇಳಿಲ್ಲ. ಜನಪ್ರತಿನಿಧಿಗಳು ಭೀ ಅವರು ಕೆಲಸದಾಗಿದ್ದಾರೆ. ಒಟ್ಟು ಯಾರೂ ಭೇಟಿ ಕೊಟ್ಟಿಲ್ಲ. ಅಚಾನಕ್ ಪ್ರವಾಹ ಬಂತಂದ್ರೆ ನಾವು ಎಲ್ಲಿ ಹೋಗೋಣ್ರಿ? ಇನ್ನೂ ತನಕ ಗಂಜಿ ಕೇಂದ್ರ ಅಂತೂ ತೆರೆದಿಲ್ಲ.